ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ. ಆದ್ರೆ ಈ ಪ್ರೀತಿಗೆ ಗೋಡೆಗಳೂ ಇರ್ಲಿಲ್ಲ. ಕಾನೂನು ಕಾಪಾಡೋ ಆಫೀಸರ್ ಒಬ್ರು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಖೈದಿಯನ್ನ ಪ್ರೀತಿಸಿ ಮದುವೆಯಾಗೋಕೆ ಸಾಧ್ಯನಾ? ಮಧ್ಯಪ್ರದೇಶದ ಸತ್ನಾ ಜೈಲಿನಲ್ಲಿ ಇಂತಹದೊಂದು ನಂಬಲಸಾಧ್ಯವಾದ ಪ್ರೇಮ ಕಥೆ ನಡೆದಿದೆ. ಜೈಲರ್ ಫಿರೋಜಾ ಖಾತೂನ್ ಮತ್ತು ಮಾಜಿ ಖೈದಿ ಧರ್ಮೇಂದ್ರ ಸಿಂಗ್ ಈಗ ಪತಿ-ಪತ್ನಿ ಆಗಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಸತ್ನಾ ಜೈಲಿನ ಒಳಗೆ ಶುರುವಾದ ಈ ಲವ್ ಸ್ಟೋರಿ ಈಗ ದೇಶಾದ್ಯಂತ ವೈರಲ್ ಆಗ್ತಿದೆ. 2007ರಲ್ಲಿ ನಡೆದಿದ್ದ ಒಂದು ಹೈ ಪ್ರೊಫೈಲ್ ಕೊಲೆ ಕೇಸ್ನಲ್ಲಿ ಧರ್ಮೇಂದ್ರ ಸಿಂಗ್ ಜೈಲು ಸೇರಿದ್ರು. ಸತ್ನಾ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ ಧರ್ಮೇಂದ್ರ ಇನ್ನೊಂದು ಕಡೆ ವಾರೆಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿನ ಉಸ್ತುವಾರಿಯಾಗಿದ್ದವರು ಲೇಡಿ ಆಫೀಸರ್ ಫಿರೋಜಾ ಖಾತೂನ್. ಆರಂಭದಲ್ಲಿ ಸ್ನೇಹವಾಗಿ ಶುರುವಾದ ಇವರ ಸಂಬಂಧ ಮೆಲ್ಲನೆ ಪ್ರೀತಿಯಾಗಿ ಬದಲಾಯಿತು. ಧರ್ಮೇಂದ್ರ ಅವರ ಶಿಸ್ತು ಮತ್ತು ನಡವಳಿಕೆ ಫಿರೋಜಾ ಅವರಿಗೆ ತುಂಬಾ ಇಷ್ಟವಾಗಿತ್ತು. 2022ರಲ್ಲಿ ಧರ್ಮೇಂದ್ರ ಜೈಲಿನಿಂದ ಬಿಡುಗಡೆಯಾದ್ರೂ ಇವರ ನಡುವಿನ ಫೋನ್ ಸಂಭಾಷಣೆ ಮಾತ್ರ ನಿಂತಿರ್ಲಿಲ್ಲ. ಆದ್ರೆ ಈ ಮದುವೆ ಅಂದುಕೊಂಡಷ್ಟು ಸುಲಭ ಇರಲಿಲ್ಲ. ಫಿರೋಜಾ ಮುಸ್ಲಿಂ ಕುಟುಂಬಕ್ಕೆ ಸೇರಿದವರು, ಧರ್ಮೇಂದ್ರ ಹಿಂದೂ. ಫಿರೋಜಾ ಅವರ ಕುಟುಂಬ ಈ ಮದುವೆಗೆ ಒಪ್ಪದೆ ದೂರ ಉಳಿತು. ಇಂಥ ಸಮಯದಲ್ಲಿ ಬಜರಂಗದಳದ ಕಾರ್ಯಕರ್ತರು ಮುಂದೆ ಬಂದು ಫಿರೋಜಾ ಅವರಿಗೆ ಬೆಂಬಲವಾಗಿ ನಿಂತರು. ತಂದೆ ಸಹೋದರರ ಸ್ಥಾನದಲ್ಲಿ ನಿಂತು ಕನ್ಯಾದಾನ ಮಾಡಿ ವೇದಘೋಷಗಳ ನಡುವೆ ಮದುವೆ ಮಾಡಿಸಿದ್ದಾರೆ. ಒಬ್ಬ ಅಧಿಕಾರಿ ಮತ್ತು ಮಾಜಿ ಖೈದಿಯ ಈ ವಿಶೇಷ ಮದುವೆ ಬಗ್ಗೆ ನಿಮ್ಗೇನನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.